الله عليه وسلم. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن ಇಂದು ಹುಲ್ಲಾಳದ ಕೋಡಿ ಎಂಬ ಪ್ರದೇಶದಲ್ಲಿ ಒಂದು ಮೆಡಿಕಲ್ ಶಾಪ್ನ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಇಂದು ಉತ್ಸಾಹಿ ಸಾಮಾಜಿಕ ಕಳಕಳಿಯ ತರುಣರಾದಂತಹ ನಮ್ಮ ಹ್ಯುಮ್ಯಾನಿಟಿ ಫೌಂಡೇಶನ್ ಇದರದ ಸಂಘಟನಾ ಕಾರ್ಯದರ್ಶಿ ಆಗಿರತಕ್ಕಂತಹ ಜಮೀರ್ ಅವರ ಮಾಲಕತ್ವದಲ್ಲಿ ಒಂದು ರಾಯಲ್ ಫಾರ್ಮಾ ಎಂಬ ಮೆಡಿಕಲ್ ಶಾಪ್ ಇಂದು ಉದ್ಘಾಟನೆಗೊಂಡಿದೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಿದಂತಹ ಹಮೀದ್ ಕೋಡಿ ಅಧ್ಯಕ್ಷರು ಹುಲ್ಲಾಳ ಕೋಡಿ ಮಸ್ಜಿದ್ ಇವರಿಗೆ ನಾವು ರಾಯಲ್ ಫಾರ್ಮಾ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಸ್ಥಳೀಯರು ಇಲ್ಲಿಯ SDPಯ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂತಹ ಅಕ್ರಮ್ ಹಸನ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನನ್ನ ಆತ್ಮೀಯರು ನಮ್ಮ ಹ್ಯುಮ್ಯಾನಿಟಿ ಫೌಂಡೇಶನ್ನ ಅಧ್ಯಕ್ಷರು ಆಗಿರ್ತಕ್ಕಂತಹ ನಾಸಿರ್ ಸಾಮಾನಿಗೆ ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವಾಣಿಜ್ಯ ಸಂಕೀರ್ಣದ ಮಾಲೀಕರಾಗಿರ್ತಕ್ಕಂತಹ ನವಾಜ್ರವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಫಾರ್ಮಾ ಮೆಡಿಕಲ್ನಿಂದ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ರಾಯಲ್ ಫಾರ್ಮಾ ಇದರ ಮಾಲೀಕರಾಗಿರ್ತಕ್ಕಂತಹ ಜಮೀರ್ ಅವರ ಪುತ್ರರಾದಂತಹ ಇಬ್ರಾಹಿಂರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಸಿದ್ದಿಕ್ UK ಸ್ಮಾರ್ಟ್ ಸಿಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸ್ಥಳೀಯರು ಮುಖಂಡರು ಆಗಿರ್ತಕ್ಕಂಥ ನಮ್ಮ ಬೈದಿಂಡವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಸೇರಿರುವಂತಹ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಕೋಟೆಪುರ ಕೋಡಿ ಈ ಭಾಗದಲ್ಲಿ 4 ವಾರ್ಡ್ಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಜನರ ಬೇಡಿಕೆಯಾಗಿತ್ತು ಒಂದು ಮೆಡಿಕಲ್ ಬೇಕಂತ. ಇಲ್ಲಿ ಸರಿಸುಮಾರು 7-8 ಸಾವಿರ ಜನಸಂಖ್ಯೆ ಇದ್ದರೂ ಸಹ ಅತಿ ಅಗತ್ಯ ಒಂದು ಮದ್ದು ಬೇಕಾದರೆ ಪೇಟೆಗೆ ಹೋಗಬೇಕಾಗಿದೆ. ಇಲ್ಲಿಂದ 1-1.5 ಕಿಲೋಮೀಟರ್ ದೂರ. ಇಲ್ಲಿಯೇ ನಿಮಗೆ ತುಂಬ ಧನ್ಯವಾದ ಇಲ್ಲಿಯ ಮಾಲಕರಿಗೆ ಮತ್ತು ಸಿಬ್ಬಂದಿಗಳಿಗೆ. ನನ್ನೊಂದು ಚಿಕ್ಕ ಸಲಹೆ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಓಪನ್ ಮಾಡಿ ರಾತ್ರಿ ಲಾಸ್ಟ್ ತನಕ ಇರಬೇಕು. ಸಿಬ್ಬಂದಿ ಕಡಿಮೆ ಇದ್ದರೂ ಏಕೆಂದರೆ ನೀವು ಕೇವಲ ವ್ಯಾಪಾರಕ್ಕೆ ಬಂದರಲ್ಲ, ಸೇವೆಗೆ. ಬಡವರಿಗೆ ಎಷ್ಟೋ ಬಡವರಿಗೆ ಆಸ್ಪತ್ರೆಗೆ ಡಾಕ್ಟ್ರಿಗೆ ಹೋಗಲಿಕ್ಕೆ ದುಡ್ಡು ಇರೋದಿಲ್ಲ. ಅಂಥ ಸಮಯದಲ್ಲಿ ಚಿಕ್ಕ ಪುಟ್ಟ ತಲೆನೋವು ಹಲ್ಲುನೋವು ಇಂಥಕ್ಕೆ ತುಂಬ ಕಷ್ಟಪಡೋ ಸಮಯದಲ್ಲಿ ನೀವು ಅವರಿಗೆ ಒಳ್ಳೆಯ ಡಾಕ್ಟ್ರ್ ಹತ್ರ ಅಡ್ವೈಸ್ ತಗೊಂಡೆ ಫೋನಲ್ಲಿ ತಗೊಂಡೆ ಅವರಿಗೆ ಮದ್ದು ಕೊಡೋ ವ್ಯವಸ್ಥೆ ಮಾಡಬೇಕು. ಬೆಳಗ್ಗೆ ಬೇಗ ಓಪನ್ ಮಾಡಿ ರಾತ್ರಿ ಲೇಟಾಗಿ ಬಂದ್ ಮಾಡಿ. ಇದರಲ್ಲಿ ವಿಶೇಷ ಬರ್ಕತ್ತುಂಟು. ಸಿಬ್ಬಂದಿ ಕಡಿಮೆ ಇದ್ದರೆ 2 ಶಿಫ್ಟಲ್ಲಿ ಸಿಬ್ಬಂದಿ ಇಡಿ. ನಿಮ್ಮ ಈ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗಲಿ ಅಂತ ಹಾರೈಸ್ತೇನೆ. ಕೋಡಿ ಪ್ರದೇಶದಲ್ಲಿ ಇವತ್ತು ನೂತನವಾಗಿ ಆರಂಭವಾಗಿರ್ತಕ್ಕಂಥ ರಾಯಲ್ ಕೇರ್ ಫಾರ್ಮಾ ಅನ್ನತಕ್ಕಂಥ ಒಂದು ಮೆಡಿಕಲನ್ನು ಇವತ್ತು ನನ್ನ ಆತ್ಮೀಯ ಮಿತ್ರರು ನಮ್ಮ ಸಂಸ್ಥೆಯಾಗಿರ್ತಕ್ಕಂಥ ಹ್ಯುಮ್ಯಾನಿಟಿ ಫೌಂಡೇಶನ್ ಇದನ್ನು ಸಂಘಟನಾ ಕಾರ್ಯದರ್ಶಿಯು ಮಾತ್ರವಲ್ಲ ಸಾಮಾಜಿಕ ಕಳಕಳಿಯಲ್ಲಿರ್ತಕ್ಕಂಥ ಒಬ್ಬ ಯುವ ನಾಯಕ ಅಂತ ಹೇಳ್ಬೋದು ಅವರು ಆರಂಭಿಸಿದ್ದಾರೆ. ಮೊದಲನೇದಾಗಿ ನನಗೆ ಅವರಿಗೆ ಶುಭಾಶಯವನ್ನು ಕೋರೋದರೊಂದಿಗೆ ಬಹುಶಃ ಈಗ ಅಕ್ರಮ್ ಹಸನ್ ಅವರು ಹೇಳುವ ಹಾಗೆ ಈ ಪ್ರದೇಶ
ಈ ಪ್ರದೇಶದಲ್ಲಿ ಒಂದು ಅವಶ್ಯಕತೆ ಇದ್ದ ಕಾರಣ ಇವರು ಈ ಮನಗಂಡು ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಬಹುಶಃ ಇದರ ಇನ್ನೊಂದು ಅವಶ್ಯಕತೆ ಬಂದಲ್ಲಿ ಪೇಟೆಗೆ ಹೋಗುವಂತಹ ಒಂದು ಪ್ರದೇಶ ದೂರದಲ್ಲಿರತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಇವರು ಈ ಶಾಖೆಯನ್ನು ಆರಂಭಿಸಿದ್ದಾರೆ. ಅದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು. ಮಾತ್ರವಲ್ಲ, ಈ ಯುವಕ ಜಮೀರ್ರವರು ಕೇವಲ ವ್ಯಾಪಾರ ಮಾಡುವುದರೊಂದಿಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಕ್ಕಂಥ ಒಬ್ಬ ಯುವ ನಾಯಕ ಹೇಳುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳೊಂದಿಗೆ ನಾವು ಇವತ್ತು ಇದ್ದೇವೆ. ಬಹುಶಃ ಎಲ್ಲರ ಸಹಕಾರವನ್ನು ನಾವು ಅವರ ಪರವಾಗಿ ನಾವು ಕೇಳಿಕೊಂಡು ಶುಭವನ್ನು ಹಾರೈಸುವುದರೊಂದಿಗೆ ಅಲ್ಲಾಹು ರಬ್ ಸುಬ್ಹಾನ ತಾಲ ಈ ಒಂದು ವ್ಯಾಪಾರದಲ್ಲಿ ಬರ್ಕತ್ ನೀಡಲಿ ಎನ್ನತಕ್ಕಂಥ ಸಂದೇಶವನ್ನು ಕೊಡೋದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಕೋಡಿ ಎಂಬ ಪ್ರದೇಶದಲ್ಲಿ ಒಂದು ಮೆಡಿಕಲ್ನ ರಾಯಲ್ ಫಾರ್ಮ್ ಎಂದ ಹೆಸರಿನ ಒಂದು ಮೆಡಿಕಲ್ನ ಉದ್ಘಾಟನೆ ನೆರವೇರಿಸಿಕೊಳ್ಳಿಸುತ್ತಿದೆ. ಆ ಪ್ರಕಾರ ನಮ್ಮನ್ನು ಕರೆದು ನಮಗೆ ಆಹ್ವಾನಿಸಿ ಮಾತಾಡಲಿಕ್ಕೆ ಆಹ್ವಾನಿಸಿ ಹೇಳಿದ್ದಾರೆ. ಇವತ್ತು ಕೋಡಿ ಪ್ರದೇಶದಲ್ಲಿ ಇಂಥ ಒಂದು ಮೆಡಿಕಲ್ನ ಅಗತ್ಯವು ಬಹಳಷ್ಟು ಇತ್ತು. ಇವತ್ತು ನಮಗೆ ಇಲ್ಲಿಯ ಪ್ರದೇಶದ ಜನರಿಗೆ ಕೈ ಕೆಟಕುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ತಮ್ಮ ಫಾರ್ಮಿನ ಸಮೀರ್ ಅಹಮದ್ ಅವರು ಅವರ ಸೇರಿಕೊಂಡು ಇಂಥ ಒಂದು ಮಳಿಗೆಯನ್ನು ಮೆಡಿಕಲ್ನ ಮಳಿಗೆಯನ್ನು ಮಾಡಿರ್ತಾರೆ. ಅದನ್ನು ಜನರಿಗೆ ಭಾಳ ಒಂದು ಪ್ರಯೋಜನಕರವಾಗ್ತಾ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇವತ್ತು ಮೆಡಿಕಲ್ಗೆ ಒಂದು ಪೇಟೆ ಅದರ ಮಾಸ್ತಿಗಟ್ಟೆ ಎಲ್ಲ ಕೊಟ್ಟಿಗೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮಗೆ ಇಲ್ಲಿ ನಮ್ಮ ಪ್ರದೇಶದಿಂದ ಒಂದು ಮಳಿಗೆ ಅಂಗಡಿಯು ಮಾಡಿದ್ದು ಅವರಿಗೆ ನಾನು ತುಂಬದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಇಲ್ಲಿಯ ಜನರಿಗೆ ಬೇಕಾದಂಥ ಮೆಡಿಕಲ್ನ ಎಲ್ಲ ಟ್ಯಾಬ್ಲೆಟ್ ಇತರ ಸಾಮಗ್ರಿಗಳನ್ನು ಅವರು ಇಲ್ಲಿ ಇಲ್ಲದಿದ್ದರೂ ಬೇರೆ ಕಡೆಯಿಂದ ತರಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದ್ದರಿಂದ ಇಲ್ಲಿ ದಾಟಿ ಹೋಗುವ ಜನರಿಗೆ ಇದರ ಉಪಯುಕ್ತ ಪಡೆಯಬೇಕಂತ ಉಪಯುಕ್ತ ಪಡೆಯಬೇಕಂತ ನಾನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ವಂದಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಆತ್ಮೀಯ ಸಹೋದರರೇ, ಈ ಒಂದು ಕೋಡಿ ಪ್ರದೇಶದಲ್ಲಿ ಇವತ್ತು ನೂತನವಾಗಿ ಪ್ರಾರಂಭಗೊಂಡಂಥ ರಾಯಲ್ ಕ್ಯಾರ್ ಔಷಧಿ ನಿಲಯ, ಔಷಧಾಲಯ, ಫಾರ್ಮಸಿ ಮುಂತಾದ ಹೆಸರಲ್ಲಿ ಹೇಳಿದಂಥ ಈ ಒಂದು ಮಳಿಗೆಯನ್ನು ನಮ್ಮ ಮಂಗಳೂರಿನ ಪಾಂಡೇಶ್ವರ ಪ್ರದೇಶದ ಜಮೀರ್ ಅಹಮದ್ ಎಂಬವರು ಇವತ್ತು ಪ್ರಾರಂಭಗೊಳಿಸಿದ್ದಾರೆ. ಅವರ ತಂದೆಯವರಾದ ಇಬ್ರಾಹಿಂ ಪಾಂಡೇಶ್ವರ ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ಸಿನ ಮುಖಂಡರು, ತೊಕ್ಕೋಟು ಭಾಗದ ವ್ಯಾಪಾರಸ್ಥರ ಸಂಘದ ಮುಖ್ಯಸ್ಥರಾದ ನಾಸೀರ್ ಸಾಮನಿಯವರಿದ್ದಾರೆ. ಅದೇ ರೀತಿ ಅವರ ತುಂಬ ಆತ್ಮೀಯ ಸಹೋದರರು ಭಾಳಷ್ಟು ಮಂದಿ ಇಲ್ಲಿದ್ದಾರೆ. ಇಲ್ಲಿ ವಿಶೇಷವಾಗಿ ಏನು ಮಾತಾಡಲಿಕ್ಕೆ ಏನಿಲ್ಲ. ಆದರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರೋಗ ರುಜಿನಗಳಿಗೆ ಬೇಕಾದಂಥ ಔಷಧಿಗಳನ್ನು ನಾವು ದೂರದಲ್ಲಿ ಹೋಗಿ ಪಡೆಯುವುದಕ್ಕಿಂತ ಮನೆ ಬಾಗಿಲಲ್ಲೇ ದೊರೆಯುವಂಥ ಒಂದು ವ್ಯವಸ್ಥೆಯನ್ನು ಇವರು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಇದನ್ನು ನೀವು ಈ ಪರಿಸರದ ಜನರು ಇದನ್ನು ಸದುಪಯೋಗಪಡಿಸಿಕೊಳ್ಬೇಕು. ಆ ಮೂಲಕ ಇಲ್ಲಿ ತೆರೆದಂಥ ಈ ರಾಯಲ್ ಕೇರಿಗೆ ಬೆಂಬಲವನ್ನು ಕೊಡಬೇಕು. ಈ ಪರಿಸರದ ಔಷಧ ಅಗತ್ಯವಿರುವವರು ಇಲ್ಲಿಂದಲೇ ಖರೀದಿಸದೆ ಅವರಿಗೊಂದು ಬೆಂಬಲ ನೀಡಿದಂತೆ ಆ ಬೆಂಬಲ ಈ ಒಂದು ಸಂಸ್ಥೆ ಉಳಿಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ತಮ್ಮೆಲ್ಲರ ಬೆಂಬಲವನ್ನು ನೀಡುತ್ತಾ ಈ ಒಂದು ರಾಯಲ್ ಕೇರ್ ಬಹಳ ಕಾಲದವರೆಗೆ ಬಹಳ ದೊಡ್ಡ ಒಂದು ವಿಶೇಷವಾದ ಮಳಿಗೆಯಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳುವ ಮಾತನ್ನು ಹೇಳಿ ಅಲ್ಲಾಹನು ಅದಕ್ಕೆ ವಿಶೇಷವಾದ ಅನುಗ್ರಹವನ್ನು ಕಲ್ಪಿಸಿದಂತೆ ಪ್ರಾರ್ಥನೆಯೊಂದಿಗೆ ಜಮೀರ್ ಅಹಮದ್ ಅವರು ಈ ವ್ಯಾಪಾರ ಸಂಸ್ಥೆಯಲ್ಲಿ ಯಾರನ್ನು ಇಲ್ಲಿ ನಿಯೋಜಿಸ್ತೀರಾ ಅವರು ಈ ಪರಿಸರದ ಜನರೊಂದಿಗೆ ಭಾಳ ಶಾಂತಚಿತ್ತತೆಯಿಂದ ಸೌಮ್ಯತೆಯಿಂದ ಮಾತಾಡಿಕೊಂಡು ಅವರ ಪ್ರೀತಿಗೆ ಪಾತ್ರರಾಗಬೇಕು.
ಗಿರಾಕಿ ಅಂತ ಹೇಳಿದ ತಕ್ಷಣ ಭಾಳಷ್ಟು ಜನ ಬೇರೆ ಬೇರೆ ರೀತಿಯ ಮನಸ್ಸೋ ಇಚ್ಛೆಯಲ್ಲಿ ಮಾತಾಡುವವರು ಇರ್ತಾರೆ. ಅದನ್ನೆಲ್ಲ ಸಮತೋಲನವಾಗಿ ನೋಡಿಕೊಂಡು ಹೋಗೋ ಜವಾಬ್ದಾರಿ ಇಲ್ಲಿ ವ್ಯಾಪಾರದಲ್ಲಿ ತೊಡಗಿರುವಂಥವರ ಕೆಲಸಗಾರರ ಮೇಲಿರ್ತದೆ. ಹಾಗಾಗಿ ಗಿರಾಕಿಗಳೊಂದಿಗೆ ಸೌಮ್ಯತೆಯಿಂದ ವರ್ತಿಸಬೇಕು. ಹಾಗಾದರೆ ಮಾತ್ರ ಈ ಒಂದು ಮಳಿಗೆಯ ಅಭಿವೃದ್ಧಿಗೆ, ವ್ಯಾಪಾರ ವಹಿವಾಟುಗಳಿಗೆ ಕಾರಣ ಆಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ ಮತ್ತೊಮ್ಮೆ ಅಲ್ಲಾಹನು ಒಳಿತನ್ನು ಅನುಗ್ರಹಿಸಲಿ ಅಂತ ಹೇಳುವ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಉಳ್ಳಾಲ ನಗರಸಭೆಯ ವ್ಯಾಪ್ತಿಯಲ್ಲಿ ರಾಯಲ್ ಕೇರ್ ಮೆಡಿಕಲ್ ಎಂಬಂತಹ ಒಂದು ಒಳ್ಳೆಯ ಔಷಧಿ ಕೇಂದ್ರವನ್ನು ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನೆ ಆಗಬೇಕು. ಏನೋ ಕಾರಣಾಂತರದಿಂದ ಅವರು ಬರದಿದ್ದ ಹಿರಿಯರು ಯಾರ ಮಾಡಿದರು, ನಾನು ಕೂಡ ಬರುವ ಹಜರತ್ ಮಾಡಿದರು. ಇವತ್ತಿನ ಕಾಲಘಟ್ಟದಲ್ಲಿ ಮದ್ದು ಎಂಬುದೊಂದು ಅಮೃತ. ಅದು ಎಲ್ಲರಿಗೆ ತಲುಪುವಂಥದ್ದು, ಎಲ್ಲರಿಗೆ ಒಳ್ಳೆಯ ದರದಲ್ಲಿ ಹುಟ್ಟುವಂಥದ್ದು. ಅದನ್ನು ವ್ಯಾಪಾರ ಅಂತ ನಾವು ತಿಳ್ಕೊಳ್ಬೋದು. ಅದೊಂದು ಸಾಮಾಜಿಕ ವ್ಯವಸ್ಥೆ. ನಾವು ಸಮಾಜದಲ್ಲಿ ಏನು ನಾವು ಕೆಲಸ ಮಾಡ್ತೇವೆ, ಮೆಡಿಕಲ್, ಡಾಕ್ಟ್ರ್ ಅಂಥದ್ದು ಕೂಡ ಅದು ಸಮಾಜ ಸೇವೆ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ನಮ್ಮ ಇವರು ಸಮೀರ್ ಅಹಮದ್ ರವರು ಈ ಔಷಧಿ ಆಲಯವನ್ನು ತೆರೆದಿದ್ದಾರೆ. ಮುಂದಿನ ದಿವಸಗಳಲ್ಲಿ ಆ ಭಗವಂತನು ಅವರಿಗೆ ಇನ್ನಷ್ಟು ಇಂಥ ಒಂದು 10-25 ಕೇಂದ್ರಗಳನ್ನು ತೆರೆಯಲಿಕ್ಕೆ ಆ ಆಶೀರ್ವಾದವನ್ನು ಕೊಡಲಿ. ನಮ್ಮ ಜನತೆಯ ಸಹಕಾರ ಬೇಕಿದ್ದರೆ ಅವರಿಗೆ ತಕ್ಕ ಕಾಲದಲ್ಲಿ ಒಳ್ಳೆಯ ಔಷಧಿ ಒಳ್ಳೆಯ ದರದಲ್ಲಿ ಕೊಟ್ಟಾಗ ಮಾತ್ರ ವಿಶ್ವಾಸ ಮೂಡ್ತದೆ. ಸಮಾಜ ಸೇವೆಯೊಟ್ಟಿಗೆ ವಿಶ್ವಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳಿಕೊಂಡು ಅವರಿಗೆ ಶುಭವಾಗಲಿ.